ಅವಳಿಗೆ ಕೊಬ್ಬು ಜಾಸ್ತಿ ಆಯ್ತಾ ಏರ್ ಆಲ ಅಲೆಗುಂದಿ ಚರ್ಬಿ ಉಂಡು ಆತಿತ್ತವ. ಅವಳೊಬ್ಬಳು ಅವಳು ಮಾತಾಡೋದಕ್ಕೆ ತಲೆ ಬುಡ ಇರುವುದಿಲ್ಲ, ಒಟಾರೆ ಮಾತಾಡೋದು. ಆಲ್ ಪಾತಿರ್ನೆಕ್ ಪಿಂಕ್ ಅನ್ ಬಾಯಿ ಇಜ್ಜಿ ಒಟಾರೆ ಪಾತಿರೋನು. ಈಗೆಂತಕ್ಕೆ ಹೋಗುದು? ಸುಮ್ಮನೆ ಎಲ್ಲ ಮುಗಿದ ಮೇಲೆ ಹೋಗುದಾ? ಇತ್ತೇನೇಕ್ ಅವಳು ತೆಪ್ಪಗುದ್ದಾರೆ ಪೋಪುನ. ಯಬ್ಬಾ ಆ ಜನವ ಮಾರ್ರೆ, ಅದಕ್ಕೆ ರಪಕ್ಕ ಕೋಪ ಬರೋದು. ದೊಡ್ಡ ಮುಂಗೋಪಿ ಅದು. ಹರಡಂತ ಜಾಗ್ರತೆ ಅಬ್ಬಾ, ಮಲ್ಲ ತಗಡ್ಬೆಚ್ಚದ ಜನ ಮಾರ್ರೆ. ವಾ ಆಗೊಂದು ಆಕ್ಸಿಡೆಂಟು ಆಯ್ತು ಮಾರ್ರೆ, ಒಂದು ರಕ್ತ ಹೋಗಿದೆ ಅಷ್ಟಿಷ್ಟಲ್ಲ. ಕಡ್ದೊಂದು ಆಕ್ಸಿಡೆಂಟ್ ಉಂಡಾತ, ಮಂಡೆ ಸರ್ಬತ ಅದು ನೆತ್ತೆರ್ದ ಓಕುಳಿ ಎಂದು. ಪರವಾಗಿಲ್ಲ ಅದನ್ನ ಬಿಡಿ, ಅಲ್ಲೇ ಬಿಟ್ಬಿಡಿ ಹೋಗ್ಲಾಚಿ. ಸೈಯಾಡ್ ಮಾರ ಬುಡ್ಲಂಚಿ. ಎಂತ ತಲೆ ಸರಿ ಇಲ್ವನಾ? ನಿಕ್ಕದ ನೀ ಮಂಡೆ ಬಿಟ್ಟ? ಎಂತದ ಹುಚ್ಚಾರಾಗೆ ಮಾಡ್ತಾ ಇದ್ದಾಳೆ. ಆಲೊಂಜಿ ಮಾರ ಅಂಟೆ ದುರ್ಸ್ಲಿಕ್ಕ ಮಲ್ಪಂಚಿ. ಯಪ್ಪಾ ನಿನ್ನ ಹುಟ್ಟು ನೋಡ ಅಷ್ಟೇ. ಎಬ್ಬೆ ಮೋಲ್ನ ಸುರ್ಪ ತುಲಗೆ. ಹತ್ರ ಸುದ್ದಿಗೊಂದು ಹೋಗ್ಬೇಡಿ ಆಯ್ತಾ, ಅದು ಫುಲ್ ರಿಸ್ಕ್, ಅದು ಬೇಡ. ಬಿಡ್ಚಿ ಬಿಡ್ಚಿ ಅವು ಮುಟ್ಟಾರೆ ಬಂಡು ತುಚ್ಚಾರೆ ಹಾರ್ಪುಂಡು 5 ಸಾವಸ ಬಿಡ್ಚಿ. ಇವತ್ತಿನ ಬರ್ಡೇ ಅಲ್ಲ, ಪಾರ್ಟಿಯಲ್ಲಿ ಬರ್ಡೇ ಆತಾಯಿನಿ ಓಲ್ಕುಲ್ಕ. ಹೇ ಬ್ರೋ, ಸಂಜೆ ಸ್ವಲ್ಪ ಡ್ರಿಂಕ್ಸ್ ಮಾಡುವ. ಇನ್ನೇ ಬಯ್ಯಗೊಂತ ಬಾಡ್ಗನ ಇಷ್ಟು ಜಿಪುಣ ಮಾರ, ಇಷ್ಟು ಖರ್ಚು ಮಾಡ್ಲಿಕ್ಕೆ ಒಂದು ಜುಗ್ಗನಾಗೆ ಮಾಡ್ತೀಯಲ್ಲ. ದಾಯ ಮಾರ ಈತ ಕೂರ ಕಟ್ಟೊಂದಿಲ್ಲ, ನಟ್ಟು ನಡೆದು ಕಡೆ ಮಲ್ತೊಂದಿಲ್ಲ. ಅವನು ಅದರಲ್ಲೆಲ್ಲ ಭಾರಿ ಹುಷಾರಲ್ಲ, ಅವನ ತಲೆದ್ರೆಲ್ಲ ಬೇಗ ಓಡ್ತದೆ. ಆಯ ಅಂಚಿನೇಟು ಪೂರ ಮಲ್ಲ ಬಿರ್ಸೆ ಅತ್ತ. ಅವನುಂಟಲ್ಲ ದೊಡ್ಡ ಕುತಂತ್ರಿ ಆಯ್ತಾ. ಎರಡಂತ ಜಾಗ್ರತೆ ಅವ, ಮಲ್ಲ ಕುತ್ಕೆ ಆಯಿ ಮಲ್ಪುನೆ ಗೊತ್ತಾಪುಚಿ. ಅವನೊಬ್ಬ ಏನು ಗೊತ್ತಿರದ ದಡ್ಡನಾಗೆ ಮಾಡುದೊಂದು ಎಂಜಿ ಮಾರ, ಪೆದ್ದುದು ಮಲೆಕ್ಕನೇ ಮಲ್ಪುನು. ವಾ ಅವನೊಂದು ದೊಡ್ಡ ಕಿರಿಕಿರಿ ಆಯ್ತಾ. ಆಯಂಜಿ ವಾ ಮಲ್ಲ ಚೊರಪಟಿಯ. ಹೌದೌದು, ಭಾರಿ ಹಾರಾಟ ಆಗ್ತಾ ಉಂಟು ಈಗ. ಯಾವತ್ತು ಒಂದುಲ್ಲೆ ಭಾರಿ ರಾಪಟ ಒಂದುಂಡಾಯನ, ಭಾರಿ ಲೈತ್ತೊಂದುಲ್ಲೆ ಮಗೆ ಮಾತ್ರ. ಒಂದು ಸೀದಾ ಒಂದಕ್ಕೆ ಕೂಡ ಉತ್ತರ ಇಲ್ಲ, ಎಲ್ಲರಕ್ಕೆ ಸಹ ಉಲ್ಟವೇ ಮಾತಾಡೋದು. ಗುಂಜಿ ಸೀದಾಡ್ ಪಾತಿರ್ದೆ ಗೊತ್ತುಚ್ಚಿ, ಮಲ್ಲ ಪೆದಂಬು. ನೀವಾಗ್ಬೋದು ಮಾರ್ರೆ, ಗ್ರೇಟ್ ಆಯ್ತಾ. ಬಿಡ್ಲೆ ಮಾರ್ರೆ, ಭಯಂಕರ ಆತ. ಅವನು ಸರಿ ಇಲ್ಲ, ಜನ ಭಾರಿ ಜೋರು. ಆಯೆ ಮಲ್ಲ ಪೆಟ್ಟಿಷ್ಟು ಮಾರ್ರೆ. ಯಾರತ್ರವ ಅಷ್ಟು ಕೂಡ ಫೋನಲ್ಲಿ ಮಾತಾಡೋದು? ಆಗದಿಂದ ಮಾತಾಡ್ತಿದ್ದಿ. ದಾನಿ ಪುಂಡಿ ಜೋರ ಎಕ್ಕಡಲಿರಡನು ಪುಂಡಿ ಬೇಕು ಅಂದಿಲ್ಲ. ಯಾಕೆ ಬೇಜಾರಲ್ಲಿದ್ದಿ? ಏನಾಯ್ತು? ದಾಂಡ್ಯಾ ದಾನಿ ಚಪ್ಪೆ ಅಲ್ಲ.